Okay. So here we are, students, back to, I think, one of the most or crucial part of your preparation for the examination. English 2020 will be how and what to do with the paper and how to crack the paper. I think with this, as I've told you, there will be a live in call session. You'll be calling me, I think, after 10:30. It's time actually now. So my first question was to you: how did Tamanna avenge himself? Anta. Text book answer ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ, ನಾನು ನಿಮ್ಮದೇ ಆನ್ಸರನ್ನು ಹೇಳಬೇಡಿ. ಸೊ ಟೆಕ್ಸ್ಟ್ ಬುಕ್ ಹುಡುಕ್ಲಿಕ್ಕೆ ಮೋಸ್ಟ್ಲಿ ಟೈಮ್ ಇತ್ತು ಅಂತ ಅನಿಸ್ತದೆ. ಆಸ್ ಯು ಟೇಕ್ ಟೈಮ್ ಟು ಕಾಲ್ ಮೀ, ಐ ಜಸ್ಟ್ ಗೋ ಥ್ರೂ ದ ಕ್ವಶನ್ ಪೇಪರ್ ಫಾರ್ ಯು. ಓಕೆ, ಸೊ ವಾಟ್ ಯು ಹ್ಯಾವ್ ಇಸ್ ಅ 100 mark question paper, and in that paper you will have, I mean, it is bifurcated into the text part as well as the grammar part. Now when you are looking at the text part, it is 1 to 12 question what you are looking at, and when you go for that 1 mark question, some tips and thoughts you have to bring in. What they usually tell is nimge idralli 4 to 5 questions are very easy. They are down to earth, very simple questions, and then it's easily answerable. So avugalanna again ಹೇಳ್ತಾರಲ್ಲ, question ಅಲ್ಲಿ ಹೇಳ್ತಾರೆ write in a word, phrase or a sentence ಅಂತ. ಸೊ ವರ್ಡ್ ಅಲ್ಲಿ, ಫ್ರೇಸ್ ಅಲ್ಲಿ ಅಥವಾ ಸೆಂಟೆನ್ಸ್ ಅಲ್ಲಿ ಮಾತ್ರ ಬರೀರಿ, ಸೆಂಟೆನ್ಸ್ ಗಳಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ, ಒಂದೇ ಒಂದು ವಾಕ್ಯ ಸಾಕು. ಸೊ ದ್ಯಾಟ್ ಯು ವಿಲ್ ಬಿ ರೈಟಿಂಗ್ ಫಾರ್ ದಿಸ್ 1 mark question, and therein you will understand that ಟ್ರೈ ಟು ಅಟೆಂಪ್ಟ್ ಹೇಗೆ ನೀವು ಬರಿತೀರಾ ಅಂತೇಳಿ. ನಾನು ಪ್ರಿಪೇರ್ ಮಾಡಿ, ನಿಮ್ಮ ಪ್ರಿಪ್ರೇಷನ್ ಹೇಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಬೆಸ್ಟ್ ಪೇಪರ್ಗಳನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು. ಇಟ್ ಈಸ್ ನಾಟ್ ದ ಮಾರ್ಕ್ಸ್. ಬೆಸ್ಟ್ ಪೇಪರ್ ಅಂತ ಹೇಳಿದ್ಕೊಳ್ಳಿ ಅದಕ್ಕೆ 100 ಮಾರ್ಕ್ಗೆ ಸಿಗುತ್ತೆ ಅಲ್ಲ, ನೀವು 65 ತೆಗೊಳ್ತಾ ಇದ್ದೀರಂತಾದರೂ ಅದನ್ನು ಹೇಗೆ ಬೆಸ್ಟ್ ಪ್ರೆಸೆಂಟ್ ಮಾಡ್ಬೋದು, ಇದನ್ನು ಸ್ವಲ್ಪ ಥಾಟ್ ಪ್ರೊಸೆಸ್ಸನ್ನು ಸ್ವಲ್ಪ ಆಕ್ಟಿವೇಟ್ ಮಾಡಿ. ಯಾಕಂದರೆ ಎಂತ ಮಾಡಿದರೆ ಸಹ ನಿಮ್ಮ ಪ್ರೆಸೆಂಟೇಷನ್ ಎಷ್ಟು ಚೆಂದ ಇರುತ್ತೆ ಅಷ್ಟು ನೀಟಾಗಿ ನಿಮಗೆ ಮಾರ್ಕ್ ಬರುತ್ತೆ. ಇವ್ಯಾಲ್ಯುವೇಟರ್ಸ್ಗಳು ಈಗ ಅದೇ ಪುನಃ ಕೋವಿಡ್ ಪ್ರೆಷರಲ್ಲಿ ಅವ್ರು ನಿಮಗೆ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರೆ. ನಿಮ್ಮ ಪೇಪರ್ ಸ್ವಲ್ಪ ನೀಟ್ ಬರೆದಿರೋ ಅವರಿಗೂ ಡಿಜೆಕ್ಷನ್ ಆಗುತ್ತೆ. ಐ ಥಿಂಕ್ ಇಟ್ಸ್ ಅ ಫ್ಯಾಕ್ಟ್, ಆ್ಯಕ್ಚುಲಿ ವಿ ಹ್ಯಾವ್ ಟು ಆಕ್ಸೆಪ್ಟ್. ಸೊ ಪೇಪರನ್ನು ನಾರ್ಮಲಿ ನಾನು ಹೇಳುವಂಥದ್ದು ಕರೆಕ್ಷನ್ ಫ್ರೆಂಡ್ಲಿ ಅಂತ ಇಟ್ಕೊಳ್ಳಿ ಅಂತೇಳಿ. ಕರೆಕ್ಷನ್ ಫ್ರೆಂಡ್ಲಿ ಅಂದ್ರೆ ಅರ್ಥ ಏನು? ಕ್ವಶನಿಗೆ ಫಸ್ಟ್ 12 ಕ್ವಶನ್ಸ್ ಇದೆಯಲ್ಲ, ಒಂದೇ ಶೀಟಲ್ಲಿ ಬರಲಿ, ಒಂದೇ ಪೇಪರಲ್ಲಿ ಬರಲಿ. ಇಫ್ ಐ ಕ್ಯಾನ್ ಶೋ ಯು ದಿಸ್ ಪೇಪರ್, ಆ್ಯಕ್ಚುಲಿ ಒಂದು ಶೀಟ್ ಹೀಗೆ ಬರುತ್ತೆ ನಿಮ್ಮ ಆನ್ಸರ್ ಶೀಟ್, ಒಂದು ಶೀಟಲ್ಲಿ ಬರಲಿ. ಅದನ್ನು ನೆಕ್ಸ್ಟ್ ಪೇಜಿಗೆ ತೊಗೊಂಡು ಹೋಗಲಿಕ್ಕೆ ಆಗದ ಹಾಗೆ ನೋಡಿ. ತೊಗೊಂಡು ಹೋಗಲೇಬೇಕು ಅಂತಂದರೆ ಯು ಕಾಂಟ್ ಹೆಲ್ಪ್ ಇಟ್ ಆ್ಯಕ್ಚುಲಿ, ಬಟ್ ಸಿ ಟು ಇಟ್ ದಟ್ ಇಟ್ ಈಸ್ ಕಮಿಂಗ್ ಇನ್ 1 sheet as such. ಓಕೆ, ಆ್ಯಂಡ್ ದೆನ್ ದಟ್ ಈಸ್ ಅಬೌಟ್ 1 mark question. ಸೊ ಒಂದು ಶಬ್ದ ಅಂತ ಹೇಳಿದರೆ ಒಂದನ್ನೇ ಬರೀರಿ. ಫ್ರೇಸ್ ಅಂತ ಹೇಳಿದರೆ, ಫ್ರೇಸ್ ಅಂದರೆ 2 ಶಬ್ದ ಅಂತ ಇರುತ್ತೆ, ಅದನ್ನೇ ಬರೀರಿ. ಇಲ್ಲದಿದ್ದರೆ ವಾಕ್ಯ ಅಂತ ಹೇಳಿದ್ರೆ ಪೂರ್ತಿ ವಾಕ್ಯವನ್ನು ಮಾತ್ರ ಬರೆದಿಡಿ, ಜಾಸ್ತಿ ಬರಲಿಕ್ಕೆ ಹೋಗಬೇಡಿ. ಸೊ ದಟ್ ಈಸ್ ಅಬೌಟ್ 1 mark question. ಆ್ಯಂಡ್ ದೆನ್ ವಿ ಆರ್ ಲುಕಿಂಗ್ ಅಟ್ ದ 4 mark question. ದಿಸ್ ಇಸ್ ಆ್ಯಕ್ಚುಲಿ 38 ಮಾರ್ಕ್ಸ್ ಇರುತ್ತೆ ನಿಮಗೆ ಈ ಕ್ವಶನಲ್ಲಿ. 10 ಕ್ವಶನ್ಸ್ಗಳು ಇರ್ತವೆ ಕ್ವಶನ್ ಪೇಪರಲ್ಲಿ. ನೀವು 8 ಮಾತ್ರ ಅಟೆಂಪ್ಟ್ ಮಾಡ್ತೀರಾ. ಬಟ್ 8ರಲ್ಲಿ ನಿಮಗೆ ಟೇಕ್ ಅಂತ ಹೇಳಿದ್ರೆ, ಅಥವಾ ಏನು ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಅಟೆಂಪ್ಟ್ 2 ಫ್ರಮ್ ದ ಪೊಯೆಟ್ರಿ. 2 ಪೋಯಮನ್ನು ಅಟೆಂಪ್ಟ್ ಮಾಡಲೇಬೇಕಾಗ್ತದೆ, ಇಲ್ಲದರಲ್ಲಿ ಪುನಃ ಅವರು ವ್ಯಾಲ್ಯೂಷನಲ್ಲಿ ಮಾರ್ಕ್ ಕಡಿಮೆ ಮಾಡ್ತಾರೆ ನಿಮಗೆ. ಸೊ 2 ಪೊಯೆಟ್ರಿ, ಅದರಲ್ಲಿ ಮೋಸ್ಟ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟನ್ನು ಕಂಫರ್ಟೇಬಲ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಬೋದು. ಯಾವಾಗಲೂ ಫಸ್ಟಿಂದ ಹೇಳ್ತಾ ಬರ್ತೇನೆ ನಾನು, ರೋಮಿಯೋ ಆ್ಯಂಡ್ ಜೂಲಿಯೆಟ್ ತುಂಬ ಈಸಿ ಇದೆ, ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಟ್ರೈಯಲ್ಲಿ ಅಟೆಂಪ್ಟ್ ಮಾಡಿ ದಯವಿಟ್ಟು. ಆ್ಯಂಡ್ ಈ ಸತಿ ಅದು ಮೋಸ್ಟ್ಲಿ ಖಂಡಿತ ಬರುತ್ತೆ ಅಂತ ಅನಿಸ್ತದೆ, ಅದ್ರ ಬಗ್ಗೆ ಪುನಃ ಹೇಳ್ತೇನೆ ನಾನೀಗ. ಸೊ 4 ಮಾರ್ಕ್ಸಲ್ಲಿ 8 ಪ್ರಶ್ನೆ, 8ರಲ್ಲಿ 2 ಪೋಯಮ್, 6 ಪ್ರೋಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಡಿವೈಡ್ ಇಟ್. ಆ್ಯಂಡ್ ಹೌ ಟು ಅಟೆಂಪ್ಟ್ ದ ಕ್ವಶನ್. ಇದನ್ನು ಹೇಗೆ ಅಟೆಂಪ್ಟ್ ಮಾಡ್ತೀರಾ? ನಾವು ಒಂದು ಶೀಟನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೇನೆ ನೋಡಿ. ಇದು ನಿಮ್ಮ ಆನ್ಸರ್ ಶೀಟ್ ಅಂತ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಆನ್ಸರ್ ಶೀಟ್ ಆದರೆ ಅದನ್ನು ಹೇಗೆ ಬರೆಯೋದು ಅಂತ ಫಸ್ಟ್ ಇದಕ್ಕೆ ಹೇಳಿದ್ದೆ ನಾನು. ಫಸ್ಟ್ ಈ ಒಂದು ಪೇಜಲ್ಲಿ 12 ಕ್ವಶನ್ಸನ್ನು ಬರೆದು ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ. ಈಗ 4 mark questions ಬಂದರೆ, 4 mark questions ಬಂದರೆ ನಿಮ್ಮ ಹತ್ರ ನಮ್ಮ ಎಕ್ಸ್ಪೆಕ್ಟೇಷನ್ ಎಂತ ಅಂದರೆ 3/4 ಆಫ್ ಅ ಪೇಜ್ ಅಂತ, 3/4 ಪೇಜನ್ನು ತುಂಬಿಸಿ ಅಂತ ಹೇಳಿ. ಅಂದರೆ ಅದು 80ರಿಂದ 100 ಶಬ್ದಗಳನ್ನು ಫಿಲ್ಅಪ್ ಮಾಡ್ತದೆ ಅಂತ. ಇಲ್ಲ ನಿಮಗೆ ರೈಟಿಂಗ್ ಎಬಿಲಿಟಿ ಒಳ್ಳೇದಿದೆ ಅಂದರೆ ಯು ಹ್ಯಾವ್ ಟು ರೈಟ್ ಅಂತ ಹೇಳಿದ್ರೆ ಫುಲ್ ಪೇಜನ್ನು ಸಹ ಬರ್ಕೊಳ್ಳಿ. ನಾನು ಯೂಶಲಿ ಅಂತ ಹೇಳ್ತಾನೆ, ಕೊಟೇಶನ್ಸನ್ನು ಕೊಡಿ. ಈ ಕ್ವಶನಿಗೆ ಕೊಟೇಶನ್ಸನ್ನು ಕೊಡಿ, ಎಕ್ಸ್ಪ್ರೆಷನ್ಸನ್ನು ಕೊಡಿ. ಆ 2 ಕೊಟೇಶನ್ ಮತ್ತು ಎಕ್ಸ್ಪ್ರೆಷನ್ನ ಆದಷ್ಟು ಸ್ಪೇಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಚೆಂದ ಮಾಡಿ ಪ್ರೆಸೆಂಟ್ ಮಾಡಿ. ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟರೆ ತೊಂದರೆ ಇಲ್ಲ, ಯಾಕಂದರೆ ಇಡೀ ಪೇಜನ್ನು ಉಪಯೋಗಿಸ್ಕೊಳ್ಬೋದು. ಸೊ ಐಡಲ್ ಪೇಪರ್ ಇದು, ಬೆಸ್ಟ್ ಪೇಪರ್ ಇದು. ಪುನಃ ಹೇಳ್ತಾನಲ್ಲ ನಾನು, ಮಾಸ್ಟರ್ ಪೀಸ್ ಆಗಬೇಕಾದ್ರೆ ನಿಮ್ಮ ಪೇಪರ್, ಮೈ ಸಜೆಷನ್ ವುಡ್ ಬಿ 1 ಪೇಜನ್ನು ಒಂದು 4 mark ಕ್ವಶನಿಗೆ ಅಲಾಟ್ ಮಾಡಿ. ಇದರ ಅರ್ಥ ಮುಂದೆ ಬರುವಂಥ 8 ಪೇಜ್ಗಳಲ್ಲಿ ಆ 8 ಪ್ರಶ್ನೆಗಳಿರಬೇಕು. ಆದಷ್ಟು ಇಲಾಬ್ರೇಟ್ ಆಗಿ 3/4 ಪೇಜ್ ತನಕ ಅದನ್ನು ಬರೀಲಿಕ್ಕಾಗಬೇಕು. ಈಗ ನಿಮ್ಮ ಹತ್ರ ಕೆಲವರು ಇರ್ತಾರೆ, ಇಲ್ಲ ನಂಗೆ ಅರ್ಧ ಪೇಜೇ ಬರೀಲಿಕ್ಕಾಗೋದು, ಅಷ್ಟೇ ಕಂಟೆಂಟ್ ನನ್ನ ಹತ್ರ ಇರೋದು. ಅರ್ಧ ಪೇಜ್ ಬರೀತಿರಾದ್ರೆ ಆ ನೆಕ್ಸ್ಟ್ ಅರ್ಧ ಪೇಜಲ್ಲಿ ಇನ್ನೊಂದು ಆನ್ಸರ್ ಫಿನಿಶ್ ಆಗ್ಲಿಕ್ಕೆ ಆಗ್ತದೆ ನೋಡಿ. ನಾವು ಯೂಶಲಿ ಏನಾಗುತ್ತೆ ಗೊತ್ತಾ, ಪೇಜ್ ತಿರುಗಿಸಿ ಮತ್ತೆ ಪುನಃ ಹಿಂದೆ ಬರುವಾಗ ಇಶ್ಯೂ ಆಗುತ್ತೆ. ದಟ್ ಈಸ್ ಒನ್ ಬಿಗ್ ಪ್ರಾಬ್ಲಮ್. ಅರ್ಧ ಇಲ್ಲಿ ಪುನಃ ಅದರ ಅರ್ಧ ಕಂಟಿನ್ಯೂಷನ್ ಇನ್ನೊಂದು ಕಡೆ, ಅದು ಕ್ಯಾಚ್ ಸಿಕ್ಕಲ್ಲ. ಆದಷ್ಟು ಸಿಸ್ಟಮ್ಯಾಟಿಕ್ ಆಗಿ
ಬೆಸ್ಟ್ ಪೇಪರ್ಸಿಗೆ ಒಂದು ಪೂರ್ತಿ ಪೇಜ್ ಯೂಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಅರ್ಧ ಪೇಜೇ ಬರೀತಿ ಅಂತಂದರೆ ಸಿ ಟು ಇಟ್ ದ್ಯಾಟ್ ಇನ್ನೊಂದು ಬರೆಯುವಾಗ ಸ್ವಲ್ಪ ನೀಟಾಗಿ ಅದು ಪ್ರೆಸೆಂಟ್ ಆಗ್ತಾ ಇದೆ. ಒಂದು 2 ಲೈನ್ ಬಿಟ್ಟರು ತೊಂದರೆ ಇಲ್ಲ. ಇಲ್ಲಿ ನಾನು ನಿಮಗೆ ಪುನಃ ಸೇವ್ ಪೇಪರ್ ಅಂತ ಬರೋದಿಲ್ಲ. ಯು ಹ್ಯಾವ್ ಟು ಡೂ ವೆರಿ ವೆರಿ ನೀಟ್ಲಿ. ಹಾಫ್ ಪೇಜ್ ಸಾಕಾಗೋದಿಲ್ಲ, 3/4 ಪೇಜ್ ಆದರೂ ಪ್ರೆಸೆಂಟ್ ಮಾಡ್ಲಿಕ್ಕೆ ನೋಡಿ. ನಿಮ್ಮ ಹತ್ರ ಇರುವ ಕಂಟೆಂಟ್ ಅರ್ಧ ಪೇಜ್ ಹತ್ರ ಬಂದರೆ 2 ಕೊಟೇಶನ್ ಹಾಕಿದರೆ ಪೂರ್ತಿ ಪೇಜಿಗೆ ಖಂಡಿತ ಅದನ್ನು ತೊಗೊಂಡು ಬರ್ಬೋದು. ಇಷ್ಟು ಸ್ಮಾರ್ಟ್ನೆಸ್ ನೀವು ನಮಗಿಂತ ಸ್ಮಾರ್ಟ್ ಇದ್ದೀರಾ ಆ್ಯಕ್ಚುಲಿ. ಯು ಕ್ಯಾನ್ ಡೂ ಇಟ್ ನೋ. ಸೊ ದಟ್ಸ್ ಅ 4 ಮಾರ್ಕ್ ಕ್ವಶನ್ಸ್ ಯು ಆರ್ ಲುಕಿಂಗ್ ಆಟ್. ಇದರದ್ದು ಪಾಸಿಬಲ್ ಕ್ವಶನ್ಸ್ ಯಾವುದಿದೆ ಅಂತೇಳಿ ಡೌನ್ ದ ಲೈನ್ ಐಲ್ ಕಮ್ ಟು ಯು ಆ್ಯಕ್ಚುಲಿ. ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಲುಕ್ ಆಟ್ ದ ಕ್ವಶನ್ ನಂಬರ್ 23, that is 6 mark question. So when you are looking at the 6 mark question, how to attempt this question and how to go about it. ಇದರಲ್ಲಿ ಯಾವ ಕ್ವಶನ್ಸನ್ನು ಕೇಳ್ತಾರೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ ನಾನು. ಅಂದರೆ ಈ ಸತಿ ಬರುವಂಥ ಪಾಸಿಬಲ್ ಕ್ವಶನ್ಗಳು. ಅಫ್ಕೋರ್ಸ್ ನಮ್ಮ ಗೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಖಾಲಿ 3 ನಿಮಗೆ ಆಪ್ಷನ್ ಕೊಡೋಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಕೊಡ್ತೇನೆ. ಸೊ ದಟ್ ಅದನ್ನು ಕಂಪೈಲ್ ಮಾಡಿ ತೊಗೊಂಬರುವಾಗ ಖಂಡಿತ 6ರಲ್ಲಿ ಯಾವುದಾದ್ರೂ 1 ಅಥವಾ 2 ನಿಮಗೆ ಕಂಫರ್ಟೇಬಲ್ ಆಗುವಂಥ ಆನ್ಸರ್ ಖಂಡಿತ ಇರ್ತದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಯು ಆರ್ ಲುಕಿಂಗ್ ಆಟ್ 6 ಮಾರ್ಕರ್, 6 ಮಾರ್ಕ್ ಕ್ವಶನ್ ಹಿಯರ್. ಇಲ್ಲಿ ಸಹ ಹೇಗೆ ಪಾಯಿಂಟ್ಸನ್ನು ನೀವು ಅಟೆಂಪ್ಟ್ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಪಾಯಿಂಟ್ಗಳು ಏನನ್ನು ಬರೀತೀರ, ಇದು 4 ಮತ್ತು 6 ಮಾರ್ಕಿಗೆ ಒಂದೇ ಥಾಟ್ ಬರುತ್ತೆ ಆ್ಯಕ್ಚುಲಿ. ಪ್ರತಿಯೊಂದು ವ್ಯಾಲ್ಯೂ ಪಾಯಿಂಟ್ಸಿಗೆ ಹಾಫ್ ಮಾರ್ಕ್ಸ್ ಅಂತ ಅವರು ಕೊಡ್ತಾರೆ ನಿಮಗೆ. ಸೊ ಈ 4 ಮಾರ್ಕಲ್ಲಿ ಇಫ್ ಯು ಆರ್ ಅಟೆಂಪ್ಟಿಂಗ್ 4 ವ್ಯಾಲಿಡ್ ಪಾಯಿಂಟ್ಸ್ ಅಂದರೆ 2 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಮತ್ತೊಂದಿಷ್ಟು ಎಕ್ಸ್ಪ್ರೆಷನ್ಗಳು, ನಿಮ್ಮ ಗ್ರಾಮರ್ ಸರಿ ಉಂಟು, ಮತ್ತು ಕೊಹರೆನ್ಸ್ ಅಂತ ಹೇಳಿದ್ಕೊಳ್ಳೆ ಫುಲ್ 4 ಮಾರ್ಕಿಗೆ ಬರುತ್ತೆ ಅದು. ಬಟ್ ದೆನ್ ಕೊಹರೆನ್ಸ್ ಅಂತ ಹೇಳಿದ್ರೆ ಕನೆಕ್ಟಿವಿಟಿ, ಯಾವುದರಿಂದ ಯಾವುದನ್ನು ಲಿಂಕ್ ಮಾಡಿಕೊಂಡು ಹೇಗೆ ನಿಮಗೆ ಚಂದ ಮಾಡಿ ಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತಾ ಇದೆ. ತುಂಬ ಶಬ್ದಗಳನ್ನು ಯೂಸ್ ಮಾಡದೆ, ತುಂಬ ಶಬ್ದಗಳನ್ನು ಯೂಸ್ ಮಾಡದೆ, ತುಂಬ ಲೆಸ್ ನಂಬರ್ ಆಫ್ ವರ್ಡ್ಸ್ ಯು ಆರ್ ಯೂಸಿಂಗ್, ಬಟ್ ಯು ಆರ್ ಕವರಿಂಗ್ ಲಾಟ್ ಆಫ್ ಕಂಟೆಂಟ್ ದೇರ್ ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ವಿಚ್ ನೀಡ್ ಟು ಬಿ ಎಕ್ಸ್ಪ್ರೆಸ್ಡ್ ಅಂತ ಮಾಡಲಿಕ್ಕಾದ್ರೆ ದ್ಯಾಟ್ ಇಸ್ ಗೋನ್ ಟು ಫೆಚ್ ಯು ಫುಲ್ 4 ಮಾರ್ಕ್ಸ್. ಕೊಟೇಶನ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ಗಳನ್ನ ಯಾವಾಗಲೂ ಪಾಕೆಟ್ ಮಾಡಿಟ್ಕೊಳ್ಳಿಕ್ಕೆ ನೆನ್ಪು ಮಾಡ್ಕೊಳ್ಳಿ. ಸೊ ದಟ್ ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ರಿಪೇರ್ ಆ್ಯಂಡ್ ಗೋ ಫಾರ್ ಇಟ್. ಸೊ ಆ್ಯಂಡ್ ದೆನ್ ವಿ ಆರ್ ಲುಕಿಂಗ್ ಅಟ್ ಕ್ವಶನ್ ನಂಬರ್ 23. ನಾವು ವೆನ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಕ್ವಶನ್, 6 ಮಾರ್ಕ್ ಕ್ವಶನ್, ಇದರಲ್ಲಿ 3 ಚಾಯ್ಸ್ಗಳು. ಮೋಸ್ಟ್ ಪ್ರಾಬ್ಲಿ 1 ಪೋಯಮ್ ಮತ್ತು 2 ಪ್ರೋಸ್ ಅಂತ ಬರುತ್ತೆ. ಎರಡು ಕಥೆಗಳು ಮತ್ತು 1 ಪೋಯಮ್, ಈ ಚಾಯ್ಸಲ್ಲಿ ಕೊಡ್ತಾರೆ ಅವರು. ಅದಕ್ಕೆ ಬರುವ ಕ್ವಶನ್ಸ್ಗಳು ಯಾವುದು ಅಂತ ಐ ವಿಲ್ ಟೆಲ್ ಯು ಲೇಟರ್ ಆನ್ ಅಸ್ ಸಚ್. ಸೊ ಇಲ್ಲಿ ಸಹ ಹಾಗೆ 6 ಮಾರ್ಕನ್ನು ಅಟೆಂಪ್ಟ್ ಮಾಡುವಾಗ ಯೋಚನೆ ಹೇಗಿರಬೇಕು ಅಂತ ಹೇಳಿದರೆ, ಯು ವಿಲ್ ಹ್ಯಾವ್ ಟು ಕಮ್ ಔಟ್ ವಿತ್ 1 ಇಂಟ್ರಡಕ್ಷನ್. ಅದು 4 ಮಾರ್ಕಲ್ಲಿ ಸಹ. ಈಗ ಈ 4 ಮತ್ತು 6 ಮಾರ್ಕಿಗೆ ತುಂಬ ಕಾಮನ್ ಕನೆಕ್ಟಿವಿಟಿ ಇದೆ. ಮೋಸ್ಟ್ಲಿ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ. ನಾನು ಅಂದರೆ ಕ್ಲಾಸ್ ರೂಮಲ್ಲಿ ಟೀಚರ್ ಹೇಳಿರ್ತಾರೆ, ಪುನಃ ನಿಮಗೆ ನೆನ್ಪು ಮಾಡಿಕೊಡ್ತಾ ಇದ್ದಾನಷ್ಟೇ. ಯಾವಾಗ 4 ಮಾರ್ಕ್ಸನ್ನು ಅಟೆಂಪ್ಟ್ ಮಾಡ್ತೀರಿ ಅಥವಾ 6 ಮಾರ್ಕನ್ನು ಅಟೆಂಪ್ಟ್ ಮಾಡ್ತೀರಿ, ಸೊ ಅಲ್ಲಿ ಯು ವಿಲ್ ಹ್ಯಾವ್ ಟು ಸಿ ಟು ಇಟ್ ದ್ಯಾಟ್ ಇಂಟ್ರಡಕ್ಷನನ್ನು ಕರೆಕ್ಟಾಗಿ ಕೊಡಬೇಕು ಅಂತ. ಮೋಸ್ಟ್ಲಿ ಒಂದು ಕಾಲ್ ಇದೆ, ತಗೊಂಡು ಮತ್ತೆ ಇಂಟ್ರಡಕ್ಷನ್ ಬಗ್ಗೆ ಹೇಳ್ತೇನೆ ನಾನು. ಹಲೋ ಹಲೋ ಮೇಡಮ್. ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ವೈಷ್ಣವಿ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿಯಿಂದನೇ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಉಡುಪಿಯಿಂದ. ಹೇಗಿದೆ ಪ್ರಿಪ್ರೇಷನ್? ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾ ಮೇಡಮ್, ಚೆನ್ನಾಗಿ ನಡೀತಾ ಇದೆ. ಓಕೆ, ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ? ಹೌದು, ದಿನ ನೋಡ್ತಾ ಇದ್ದೀವಿ. ಹೇಗೆ ಬರ್ತಾ ಇದೆ? ಅರ್ಥ ಆಗ್ತಾ ಇದೆಯಾ ಅಥವಾ ಏನಾದರೂ ಚೇಂಜಸ್ ಬೇಕು ಅಂತ ಫೀಲ್ ಆಗ್ತಾ ಇದೆಯಾ? ಇಲ್ಲ ಮ್ಯಾಮ್, ಚೆನ್ನಾಗಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇದೆ ಮೇಡಮ್. ಸರಿ, ನನ್ನ ಪ್ರಶ್ನೆಗೆ ಉತ್ತರ ಇದೆಯಾ ನಿಮ್ಮ ಹತ್ರ? ಅದು ನನ್ಗೆ ಗೊತ್ತಿಲ್ಲ. ನಂದು ಒಂದು ಕ್ವಶನ್ ಇದೆ ಮ್ಯಾಮ್, ಅಂದ್ರೆ ಡೌಟ್ ಇದೆ ಎಕ್ಸಾಮ್ ರಿಲೇಟೆಡ್. ಓಕೆ, ಹೇಳಿ ಕ್ವಶನ್. ಮಾರ್ಕ್ ಮತ್ತೆ 4 ಮಾರ್ಕ್ಸ್ ಗೆ ಎಷ್ಟು ಆನ್ಸರ್ ಬರಿಬೇಕು ಎಕ್ಸಾಮ್ಗೆ? ಅಂದ್ರೆ ಪೇಜಸ್ ಅಲ್ವಾ? ಎಷ್ಟು ವೈಷ್ಣವಿ ಅಂತ ಹೇಳಿದ್ರಲ್ಲ, ವೈಷ್ಣವಿ, ಅದೇ ನಾನು ಹೇಳ್ತಾ ಇದ್ದೆ. 4 ಮಾರ್ಕ್ ಕ್ವಶನ್ ಅಂತಂದ್ರೆ ಸಾಧಾರಣ 3/4 ಆಫ್ ಅ ಪೇಜ್ ಅಂತ ಬರುತ್ತೆ. 6 ಮಾರ್ಕ್ ಅಂತಾದರೆ 100 ವರ್ಡ್ಸ್ ಅಂದರೆ 200 ವರ್ಡ್ಸ್ ಅಂತ ಹೇಳ್ತಾರೆ. ಅದರ ಅರ್ಥ ನಮ್ಗೆ ಗೊತ್ತಿರುವ ಹಾಗೆ ನೆಕ್ಸ್ಟ್ ಪೇಜ್ ತನಕ ಬರಬೇಕು. ಸೊ 1.5 ಪೇಜ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಆ 1.5 ಪೇಜಲ್ಲಿ ಮೋಸ್ಟ್ಲಿ ಅದನ್ನೇ ನಾನು ಹೇಳ್ತಾ ಇದ್ದೆ. ಇಂಟ್ರಡಕ್ಷನನ್ನು ಕೊಟ್ಟು, ಇಂಟ್ರಡಕ್ಷನ್ ಒಂದು 4 ಲೈನ್ ಅಂತ ಬಂದರೆ, ನೆಕ್ಸ್ಟ್ ಅದರದ್ದು 2 ಪ್ಯಾರಾಗ್ರಾಫಲ್ಲಿ ಯಾವ್ದು ಕ್ವಶನ್ ಕೇಳಿದ್ದಾರೆ ಆ ಕಂಟೆಂಟನ್ನು ಬರೆದು, ಇಲ್ಲಿ 6 ಮಾರ್ಕ್ ಕ್ವಶನಲ್ಲಿ ಒಂದು ಥಾಟ್ ಬರುತ್ತೆ. ಏನದು ಕ್ರಿಟಿಕಲ್ ರೀಸನಿಂಗ್ ಅಂತ, ಕ್ರಿಟಿಕಲ್ ಅನಾಲಿಸಿಸ್ ಅಂತ. ಅಂದರೆ ಯಾವ ಕ್ವಶನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮ್ಮ ಯೋಚನೆ ಏನು ಅಂತ. 6 ಮಾರ್ಕಲ್ಲಿ ನಿಮ್ಗೆ ಅದು ಲಿಬರ್ಟಿ ಇದೆ. ಎಲ್ಲ ಕ್ವಶನಿಗೆ ಸಹ ನೀವು ನಿಮ್ಮದೇ ಆದ ಉತ್ತರವನ್ನು, ಅಂದರೆ ನಿಮ್ಗೇನು ಅನ್ನಿಸ್ತದೆ. ಈಗ 2 ಡಿಯರಲ್ಲಿ ಕಿಂಗ್ ಏನು ಮಾಡೋದು, ಅದು ಸರಿ ಆಗಲಿಲ್ಲ, ಅದನ್ನು ಬರಿಬೋದು. ಯು ಕ್ಯಾನ್ ರೈಟ್ ಐ ಥಿಂಕ್ ಹಿ ಶುಡ್ ಹ್ಯಾವ್ ಡನ್ ಸಮಥಿಂಗ್ ಎಲ್ಸ್ ಅಂತೇಳಿ ಬರಿಬೋದು. ಕ್ರಿಟಿಕಲ್ ಅಪ್ರಿಸಿಯೇಷನ್ ಅಂತ ಕೊಡ್ಬೋದು. ಕ್ರಿಟಿಕಲಿ ಅದನ್ನು ಅನಲೈಸ್ ಮಾಡಿ ಬರಿಬೋದು. 6 ಮಾರ್ಕ್ ಕ್ವಶನ್ಸ್ ಫುಲ್ 6 ಯೂಶಲಿ ನಾವು ಕೊಡಲ್ಲ ವೈಷ್ಣವಿ. ಬಟ್ ಕೊಡೋದಾದರೆ ಇಂಥ ಕ್ರಿಟಿಕಲ್ ಅನಾಲಿಸಿಸ್ ಆಗಿದ್ದರೆ, ಕೊಟೇಶನ್ಸ್ ಇದ್ದರೆ, ಎಕ್ಸ್ಪ್ರೆಷನ್ಸ್ ಇದ್ದರೆ ಖಂಡಿತ ಕೊಡ್ತಾರೆ ವ್ಯಾಲ್ಯೂಷನ್ಗೆ. ಐ ಹೋಪ್ ಯುವರ್ ಕ್ವಶನ್ ಇಸ್ ಆನ್ಸರ್ಡ್.
Yes, ma'am. Thank you, ma'am. Okay, thank you. Yeah, so we continue. I think I answered that question wherein your 6 mark question how it can be attempted. ಅಲ್ಲಿ ಪುನಃ ಏನಾದರೂ ಡೌಟ್ ಇದ್ರೆ ಲೆಟ್ ಮಿ ನೋ, ಕಾಲ್ ಇದ್ರೆ ಮಾಡಿ. ಸೊ ಹೇಳ್ತೇನೆ ನಾನು ಅದ್ರ ಬಗ್ಗೆ. ಸೊ ನಂದು ಕ್ವಶನ್ ಇನ್ನೂ ಪೆಂಡಿಂಗ್ ಇದೆ. ಹೌ ಡಿಡ್ ತಮ್ಮಣ್ಣ ಅವೆಂಜ್ ಹಿಮ್ಸೆಲ್ಫ್ ಅಂತೇಳಿ. ಈ ಕ್ವಶನಿಗೆ ಈ ಕ್ವಶನ್ನ ಆನ್ಸರಿಗೆ ನಿಮಗೆ ಪ್ರೈಸ್ ಇದೆ. ಪ್ರೈಸ್ ಅನೌನ್ಸ್ ಮಾಡಿದೆ ತ್ರಿಷಾ ಕ್ಲಾಸಸ್. ಸೊ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಮ್ಯಾಂಗ್ಳೂರಲ್ಲಿ, ಉಡುಪಿಯಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತಂದರೆ ಇಫ್ ಯು tell me the answer, and if the answer is right, you will have to go. I mean, it's as simple as maybe ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡೋದು. ಅಲ್ಲಿ ಅಡ್ರೆಸ್ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ಹತ್ರ ನಂಬರ್ ಇದೆ 9738529738 ಅಂತ. ಸೊ ಅದಕ್ಕೆ ಕಾಲ್ ಮಾಡಿದರೆ ಯು ಕ್ಯಾನ್ ರೀಚ್ ಟು ದ ಪ್ಲೇಸ್ ವೇರ್ ಯು ವಾಂಟ್ ಟು, ಐ ಮೀನ್ ಫ್ರಮ್ ವೇರ್ ಯು ಕ್ಯಾನ್ ಕಲೆಕ್ಟ್ ದ ಪ್ರೈಸ್. ಸೊ ಮೋಸ್ಟ್ ಪ್ರಾಬ್ಲಿ ಐ ಆಮ್ ಗಿವಿಂಗ್ ಯು ಬ್ರೇಕ್ ನಾವು. ಸೊ ಟೆಕ್ಸ್ಟ್ ಬುಕ್ ತೊಗೊಂಡು ಆನ್ಸರ್ ಹುಡುಕಿ ಆ್ಯಂಡ್ ದೆನ್ ಗಿವ್ ಮಿ ಅ ಕಾಲ್ ಆ್ಯಂಡ್ ವಿನ್ ದ ಪ್ರೈಸ್. ಓಕೆ ರೈಟ್, ಥ್ಯಾಂಕ್ ಯು.